15ನೇ ತಾರೀಕಿನಂದು ಒಬ್ಬ ಹಿಂದೂ ಯುವಕರಿಗೆ ಯಾವುದೊಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಠಾಣೆಗೆ ಕರ್ಕೊಂಡು ಬಂದು ಒಂದು ಅಮಾನವೀಯವಾಗಿರ್ತಕ್ಕಂಥ ಒಂದು ಮೃಗೀಯ ರೀತಿಯಲ್ಲಿ ಪೊಲೀಸರು ಮಾಡಿರ್ತಕ್ಕಂಥ ವರ್ತನೆಯನ್ನ ನಮ್ಮ ಬಜರಂಗ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಉಗ್ರ ಶಬ್ದಗಳಲ್ಲಿ ಖಂಡಿಸ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ಹಿಂದೂ ಸಂಘಟನೆ ಇವತ್ತು ಹೋರಾಟಗಳನ್ನು ಎದುರಿಸಿಕೊಂಡು ಬಂದಿರತಕ್ಕಂಥ ಸಂಘಟನೆ. ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ, ಒಬ್ಬ ಸಾಮಾನ್ಯ ಹಿಂದೂ ಯುವಕನನ್ನ ಯಾವುದೋ ಒಂದು ಸರ್ಕಾರಗಳ ಬದಲಾವಣೆ ಆಗ್ತದೆ ಅಂತ ಹೇಳುವಂತ ಸಂದರ್ಭ ಪೊಲೀಸರು ಇವತ್ತು ಯೋಚನೆ ಮಾಡಬೇಕಿತ್ತು. ಹಿಂದೂ ಸಮಾಜ ಯಾವತ್ತೂ ನಿದ್ದೆ ಮಾಡಿಕೊಂಡು ಕೂತ್ಕೊಂಡಿರ್ತಕ್ಕಂಥ ಸಮಾಜ ಅಲ್ಲ. ಬದಲಾಗಿ ಇವತ್ತು ಯಾವುದೊಂದು ಸಣ್ಣ ತಪ್ಪು ಮಾಡಿದ ಅಂತ ಹೇಳಿದ್ರೆ ಅದಕ್ಕೆ ಇವತ್ತು ಕಾನೂನಿನ ಪ್ರಕಾರ ಯಾವುದೋ ಮಾಡ್ಬೇಕಾಗಿರ್ತಕ್ಕಂಥ ಕೇಸುಗಳನ್ನು ದಾಖಲು ಮಾಡಿದಾಗ ನಮ್ದೇನು ಅಡ್ಡಿ ಇಲ್ಲ. ಅದು ಬಿಟ್ಟು ಈ ರೀತಿಯ ಒಂದು ಮನುಷ್ಯರು ಸಹಿಸ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಮತ್ತು ಅತ್ಯಂತ ನೋವಿನ ಒಂದು ಕ್ರಮವನ್ನ ಅವಿನಾಶ್ ಮತ್ತೆ ಅವನ ಜೊತೆ ಇರ್ತಕ್ಕಂಥ ವ್ಯಕ್ತಿ ಯುವಕರಿಗೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಇವತ್ತು ಇಡೀ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಆ ಯುವಕರ ಜೊತೆ, ಆ ಕಾರ್ಯಕರ್ತರ ಜೊತೆ ನಾವಿದ್ದೇವೆ. ಮತ್ತು ನಿನ್ನೆಯಿಂದ ಆ ಯುವಕರ ಹತ್ರ ಮಾತಾಡಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಮತ್ತು ಕೇಸನ್ನ ಯಾರು ಈ ರೀತಿಯ ಕೃತ್ಯ ಮಾಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಅಥವಾ ಪೊಲೀಸ್ ವರ್ಗ ಇದೆ ಅವರ ವಿರುದ್ಧ ಹೋರಾಟ ಮಾಡುವಂತ ಮತ್ತು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂತ ವಿಚಾರದಲ್ಲಿ ನಿನ್ನೆ ತಾನೇ ನಮ್ಮ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜ್ ಅವರು ಬಂದು ನಿನ್ನೆ ನಮ್ಮ ಜೊತೆ ಸೇರ್ಕೊಂಡು ನಮಗೆ ಬೆಂಬಲವನ್ನು ಕೊಟ್ಟರು. ಜೊತೆಗೆ ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತಾಡಿದಾಗ ನಾವು ಖಂಡಿತ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಒಬ್ಬ PSI ಮತ್ತು ಒಬ್ಬ ಪೊಲೀಸ್ ಪೇದೆಯನ್ನ ಇವತ್ತು ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಆಗ್ರಹ ಇರತಕ್ಕಂಥದ್ದು ಯಾರು ಇವತ್ತು DOSP ಇರ್ಬೋದು ಅಥವಾ ಯಾರು ಈ ಕ್ರಮವನ್ನು ಈ ರೀತಿಯ ವರ್ತನೆ ಮಾಡಿದ್ದಾರೆ ಅವರನ್ನ ನೇರ ಶಿಕ್ಷೆಗೆ ಒಳಪಡಿಸುವಂತ ಕೆಲಸವನ್ನ ಈ ಸಂವಿಧಾನದ ಪ್ರಕಾರ ಏನು ಪೊಲೀಸ್ ಸಂವಿಧಾನ ಇದೆ, ಇವತ್ತು IPC ಸೆಕ್ಷನ್ ಏನು ಹೇಳುತ್ತೆ, ಯಾರು ಅಪರಾಧ ಮಾಡಿದ್ರು ಅದು ಅಪರಾಧನೇ. ಅದಕ್ಕೋಸ್ಕರ ಅದನ್ನ ಶಿಕ್ಷೆ ಮಾಡುವಂತ ಕೆಲಸವನ್ನ ಖಂಡಿತವಾಗಿ ಮಾಡಬೇಕು. ಆ ತನಕ ನಾವು ಅದಕ್ಕೆ ನಾವು ಯಾವುದೇ ಹೋರಾಟಕ್ಕೆ ಮಾಡ್ಲಿಕ್ಕೆ ನಾವು ಸಿದ್ಧ ಇದ್ದೇವೆ. ಮತ್ತೆ ಇಡೀ ಹಿಂದೂ ಸಮಾಜ ಇಲ್ಲಿ ಒಟ್ಟಾಗ್ತಾ ಇದೆ. ಯಾವುದು 10ನೇ ತಾರೀಕಿನವರೆಗೆ ಚುನಾವಣೆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ನಮ್ಮೊಳಗಿನ ಗೊಂದಲಗಳು ಇರ್ಬೋದು, ಅದೆಲ್ಲವನ್ನ ಬಿಟ್ಟು ಹಿಂದೂ ಸಮಾಜ ಒಟ್ಟಾಗ್ತಾ ಇದೆ. ಯಾವುದೇ ಹಿಂದೂ ಯುವಕರಿಗೆ ಅನ್ಯಾಯ ಆದಾಗ ಅದನ್ನ ಸಹಿಸಿಕೊಂಡು ಕೂತ್ಕೊಳ್ಳಿಕ್ಕೆ ನಮ್ಮ ಸಂಘಟನೆಗಳು ಸಾಧ್ಯ ಇಲ್ಲ. ಹಿಂದೂ ಸಮಾಜನು ಸುಮ್ಮನೆ ಕೂತ್ಕೊಳ್ಳುವಂತ ಯಾವ ಸರ್ಕಾರನೂ ಬರಲಿ, ಹಿಂದೂ ಸಮಾಜನು ಹಿಂದೂ ಸಂಘಟನೆಗಳು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಪುತ್ತೂರಿನಂತ ಅಲ್ಲ ಅಂತ ಹೇಳುವಂತ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಬರ್ತದೆ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 9902226466.